KPL రెడ్ సారత్త 14 ಬಾರಿ ಖುಷಿ ಆಪುಂಡು ದಯಪಂಡ ನಮ್ಮ ಕುಂಪಲಡ್ ಗೊಬ್ಬುನಂಚಿನ ಮಾತ ಅಣ್ಣ ಮೆಗ್ಗ್ಯಾನಕ್ಲು ಇನಿ ಒಂಜಪ್ಪ ಜೋಕುಲ್ಲಕ ಇನಿ ಒಂಜಿ ಕೇಸರಿದ ಚಾವಡಿಡ್ ಒಟ್ಟುಗು ಬತ್ತು ಸೇರ್ದ ನನ್ನ ದುಂಬುಗಳ ಇಂಚನೆ ಒಟ್ಟುಗಿತ್ತದು ನಮ್ಮ ನನಲಾತ್ ಎಡ್ಡೆಡ್ಡೆ ಗೊಬ್ಬುಲೇನು ಮೂಲ ಗೊಬ್ಬಾಗ ಅವೇ ರೀತಿ ನಮಲ ಆಯ್ತ ಒಟ್ಟಿಗೆ ಗೊಬ್ಬುಗ ಪನ್ಪುನಂಚಿನ ಉದ್ದೇಶಡ್ ನಮ್ಮ ಸುರುಮನ್ಪೆರ ಪೋಪುನಂಚಿನ ಕ್ರಿಕೆಟ್ ದ ಗೊಬ್ಬು KPL రెడ్ ಸಾರತ್ತ 14 ಐಟ್ಲ ವಿಶೇಷವಾದ ದಾದ ಪಂಡ ಮಾತಾ ಪಿದೈಡ ಅಪ್ಪನಂಚಿನ ಲೀಗ್ ಮ್ಯಾಚಿನ ನಮ್ಮ ತುಂಡ ಐಟ್ ಒಂಜ ರಡ್ಡ ಐಕಾನ್ ಪ್ಲೇಯರ್ ನಕಲು ಪಿದೈ ಉರ್ದಕ್ಲು ಪೇರು ಆಂಡ ನಮ್ಮ ಓಲ ಬರ್ಚಿ ನಮ್ಮ ಕುಂಪಲ ದಕ್ಲೆ ಗೊಬ್ಬಡು ಕುಂಪಲಟ್ಲ ಬೋಡೈನಾಥ ಐಕಾನ್ ಪ್ಲೇಯರ್ಸ್ ನಕ್ಲು ಲೇರ್ ಪನ್ಪುನ ದೃಷ್ಟಿಡ್ ನಮ್ಮನೆ ಊರ್ದ ಜವನಿರೇನು ಐಕಾನ್ ಪ್ಲೇಯರ್ ಮಲ್ತೊಂದುಲ ಈ ಒಂಜಿ KPL రెడ్ ಸಾರತ್ತ 14 ಗೊಬ್ಬುದ ಈ ಒಂಜಿ ಕೂಟಗ್ ದುಂಬತ್ಗ್ ಪೋವೊಂದುಲ್ಲ ಐತ ಸುರುತ್ತ ಲೇಸ್ ಅವೇ ರೀತಿ ಎಂಕ್ಲು ಓನರ್ಸ್ ಮೀಟಿಂಗ್ನ ಎಂಕ್ಲು ಲೆತ್ತದಿತ್ತ ದಯಪಂಡ ಓನರ್ಸ್ ನಕ್ಲೇನು ಬುಡ್ದು ಪಾಡ್ದು ಈ ಒಂಜಿ ಗೊಬ್ಬು ಗೊಬ್ಬರ ಸಾಧ್ಯ ಇಜ್ಜಿ ಅಂಚಾದ ಅಕ್ಲೆನ್ಲ ಎಡ್ಡೆಪುಡು ಲೆತ್ತದು ಅಕ್ಲನೊಟ್ಟುಗು ಪಾತೆರ ಮಲ್ತೊಂದು ಇನಿ ಈ ಒಂಜಿ KPL రెడ్ ಸಾರತ್ತ 14 ಸುರುತ್ತ ಲೇಸ್ ನಮ್ಮ KPL ಗೊಬ್ಬುಗು ಬೋಡೈನಂಚಿನ ಲೋಗೋ ಅವೇ ರೀತಿ ಆ ಒಂಜಿ KPL ದ ವಿಡಿಯೋದ ಫಸ್ಟ್ ಲುಕ್ ಪನ್ಪನಂಚಿನ ವಿಡಿಯೋನು ಈ ಒಂಜಿ ಮತ್ತಾರ್ ಮೇಡೆಂಕ್ಲು ಬಿಡುಗಡೆ ಮನ್ಪೆರಲ್ಲ ಅದಕ್ಕೋಸ್ಕರ ಬೈದಿನಂಚಿನ ನಮ್ಮ ಪೆರ್ಮೆದ ಬಿನ್ನೆರಾಯಿನಂಚಿನ ಶ್ರೀಮತಿ ಜಯಲಕ್ಷ್ಮಿ ಕುಂಪಲ ಗೌರವ ಅಧ್ಯಕ್ಷರು ಕೇಸರಿ ಮಾತ್ರ ಮಂಡಳಿ ಮಕ್ಳೇನು ಏನು KPL ಸಂಘಟನಾ ಸಮಿತಿ ಕೇಸರಿ ಮಿತ್ರರಿಂದ ಬೊಕ ಬೈದಿನ ಮಾತ ನಮ್ಮ ಗೊಬ್ಬುದ ಜವನಿಯರ್ನ ಪರವಾದ ಈ ಒಂಜಿ ಲೇಸ್ಗೆ ಮೋಕೆಡೆದುಕೊಂಡು ನಮ್ಮ KPL ಸಂಘಟನಾ ಸಮಿತಿದ ಭರತ್ ಮೇರ್ಬತ್ತದ ಒಂಜಿ ಪುರ್ಪನ್ ಕೊರ್ದು ಮೋಕೆಡೆದುಕೊಂಡು ಏನೊಂದಲ್ಲ ಅಂದಲ್ಲ ಅವೇ ರೀತಿ ಈ ಒಂಜಿ ಗೊಬ್ಬು ನಡಪೋಡಾಂಡ ಸುರೂಕು ದುಂಬಾತ್ಗ ಪಿದಾಡ್ದು ಎಂಕ್ಲೆಗ್ ಒಂಜಿ ಮುಖಂಡನ ಸ್ಥಾನನ ಕೊರ್ನಾರು ಅವೇ ರೀತಿ ಎಂಕ್ಲೆಗ್ ಐಡಿಯಾ ಇಜ್ಜಂದಿನಂಚಿನ ಪೊರ್ತುಗು ಇಜ್ಜಿ ನಮ್ಮರ್ದು ಈ ಒಂಜಿ ಗೊಬ್ಬು ಖಂಡಿತ ಸಾಧ್ಯ ಉಂಡು ನಮ್ಮ ಒಟ್ಟು ಸೇರ್ದು ಗೊಬ್ಬಗ ಪಂಡದು ಈ ಒಂಜಿ KPL ಸಂಘಟನಾ ಸಮಿತಿದ ಗುರ್ಕಾರ್ಮೆನ್ ವಹಿಸೊಂದಿನಂಚಿನಾರು ಇನಿ ನಮ್ಮೊಟ್ಟುಗುಲ್ಲೇರು ಸತ್ಯನಾರಾಯಣ ಹೂಡೆ ಎಂಕ್ಲ ಮಾತೆರ್ನ ಮೋಕೆದ ಒಂಜಿ ಈ ಒಂಜಿ ಸಂಸ್ಥೆದ ಮೆಂಬರ್ ಆದಪ್ಪನಾರು ಅರೆಲ್ಲ ಈ ಒಂಜಿ ಲೇಸಿಗೆ ಏನು ಮೋಕೆಡ್ ಎದ್ಕೊಂಡೊಂದಿಲ್ಲ ಮೇರೆಗೆ ನಮ್ಮ ಅವಿನಾಶ್ ಮೇರ್ ಬತ್ತದ ಪುರ್ಪನ್ ಕೊಡ್ದು ಮೋಕೆಡ್ ಎದ್ಕೊಂಡೊಂದಕ್ಕೆ ಏನೊಂದಿಲ್ಲ ಅವತ್ತ ಒಟ್ಟುಗು ನಮ್ಮ ಇನಿ ಸುರುಕಾದ ಈ ಒಂಜಿ ಓನರ್ಸ್ ನಮ್ಮ KPL రెడ్ ಸಾರತ್ತ 14 ಆಜಿ ಟೀಮ್ ಉಂಡು ಆ ಆಜಿ ಟೀಮ್ ದಾಕಲ್ನ ಬಾರಿ ಖುಷಿ ಆಪನ ಸಂಗತಿ ದಾದನ್ ಪಂಡ ಎಂಕ್ಲು ಈ ಒಂಜಿ KPL ನಡಪೌಡು ಪಂಡದ ಬೆನೊಂದಿತ್ತನ ಎಂಕಲ್ನ ಒಂಜಿ ಟೀಮು ಮಾತೆರೇರ್ದಲ ಮಿತ್ತುಗು ಬರೋಡು ಅವೇ ಪನ್ಪನ ದೃಷ್ಟಿಡ್ ಆಯ್ನಾತು ಬೇಗ ಆ ಟೀಮ್ದ ಲೋಗೋ ಆದುಪ್ಪು ಅತನ ಟೀಮ್ದ ಪುದರ್ ಆದುಪ್ಪು ಐನ್ ಪೂರ ಸೆಟ್ ಮಲ್ತು ಎಂಕ್ಲೊಟ್ಟುಗು ಸಹಕಾರ ಕೊರ್ತಿನಂಚಿನ ಆಜಿ ಎಂಕಲ್ನ ಪೆರ್ಮೆದ ಟೀಮ್ದ ಗುರ್ಕಾರ ನಕಲು ಮೂಲಲೇರು ಅಕ್ಲೇನು ಮೋಕೆಡ್ ಎದ್ಕೊಂಡು ನಾವು ನಮ್ಮ ಕರ್ತವ್ಯ ಅವೇ ರೀತಿ ಸುರುಕಾದ ನಮ್ಮ ಈ KPL రెడ్ ಸಾರತ್ತ 14 ಭಾಗವಹಿಸಿರಪ್ಪುನಂಚಿನ ಒಂಜಿ ತಂಡ ಕುಂಪಲ ಸಿಕ್ಸರ್ಸ್ ದಯಮಲ್ತದ ವಿಕ್ರಮ್ ಮೇರವರ ಮಾತಾರ್ಮೆಗೆ ಬರೋಡು ವಿಕ್ರಮ್ ನಮಕ್ ಮಾತೆರೆಗಳ ಗೊತ್ತುಪ್ಪುನಂಚಿನ ಒಂಜಿ ಜನ ಬಾರಿ ಒಂಜಿ ಉಮೇದುಡೆ ಈ ಒಂಜಿ ತಂಡನ ಪರ್ಚೇಸ್ ಮಲ್ಪೋಡು ಅವೇ ರೀತಿ ಎಂಕ್ಲ ಜವನಿರೆಗೆ ಅವಕಾಶ ಕೊರಡು ಪನ್ಪುನ ಉದ್ದೇಶಡ್ ನಮ್ಮೊಟ್ಟು ಗೊಪ್ಪುನಾರು ಕುಂಪಲಡ್ ಈತ್ ವರ್ಷಡ್ ಗೊಬ್ಬು ನಡೊಂದೊಂದಿತ್ತನ ಅವನು ತನ್ನ ಟೀಮ್ನ ಕೊರ್ದು ಆ ಗೊಬ್ಬು ನಕ್ಲೆಗ್ ಸಹಕಾರನ ಕೊರೊಂದುಪ್ಪುನಂಚಿನ ನಮ್ಮ ವಿಕ್ರಮ್ ಮೇರು ನಮ್ಮ ಕುಂಪಲ ಸಿಕ್ಸರ್ಸ್ ತಂಡದ ಮಾಲಕರೆದುಲೇರು ಮೇರೆಗೊಂಜಿ ಜೋರ್ದ ಕೈತಾಟಿ ಬರೋಡು ಮೇರೆಗೆ ನಮ್ಮ ಸತ್ಯನಾರಾಯಣ ಹೂಡೆ ಮೇರು ಪುರ್ಪನ್ ಕೊರ್ದು ಅರೆಗ್ ಆಶೀರ್ವಾದ ದೊಟ್ಟುಗು ಬೆಸ್ಟ್ ಆಫ್ ಲಕ್ಲ ಪನೋಡೊಂದಿ ಅನ್ಕೇನೊಂದಿಲ್ಲ ಸೋಲ್ಮೇಲು ವಿಕ್ರಮ್ ಅವೇ ರೀತಿ ಕುಡಂಜಿ ನಮ್ಮ ಮೋಕೆದ ಮಾಲಕೆರುಲೇರು ಸಾಜಿದ್ ದಯಮಲ್ತದ ಸಾಜಿದ್ ಮತ್ತಾರ್ಮೆಗೆ ಬಲೆಯವರ ಸಾಜಿದ್ ಮೇರ್ನ ಬಗ್ಗೆ ಪಾತ್ಯಾರ ಹೆಜ್ಜಿ ಎಂಕಲ್ ಎಲ್ಲಿಯಪ್ಪ ನಗರದಿಂಚಲ ಗೊಬ್ಬುಗು ಮಸ್ತ್ ಪ್ರೋತ್ಸಾಹನ ಕೊರ್ಪುನಾರು ಅವೇ ರೀತಿ ಒವ್ವೇ ಜಾತಿ ಭೇದ ಧರ್ಮದ ಭೇದ ಭಾವ ಇದ್ದಂದೆ ಎಡ್ಡೆ ಗೊಬ್ಬನಾಗ ಏಪಲ ಬೆರಿ ತಟ್ಟದ ಪ್ರೋತ್ಸಾಹನ ಕೊರ್ಪುನಾರು ಸಾಜಿದ್ ಮೇರ್ನ ತಂಡದ ಪುದರು ಯುನೈಟೆಡ್ ಕುಂಪಲ ಮೇರೆಗ್ಲ ಒಂಜಿ ಜೋರ್ದ ಕೈತಾಟಿ ಬರಡು ಸಾಜಿದ್ ಮೇರೆಗ್ ನಮ್ಮ ರಾಕೇಶ್ ಪಿ ಪುರ್ಪನ್ ಕೊರ್ದು ಶುಭ ಹಾರೈಸೋಡು ಅನ್ಕೇನೊಂದಿಲ್ಲ ಸಾಜಿದ್ ಮೇರ್ನ ತಂಡ ಯುನೈಟೆಡ್ ಕುಂಪಲ ಅವೇ ರೀತಿ ಕುಡುಂಜಿ ನಮ್ಮ ಪೆರ್ಮೆದ ಗೊಬ್ಬುದ ತಂಡ ಅಬ್ಬಕ್ಕ ವಾರಿಯರ್ಸ್ ಈ ಅಬ್ಬಕ್ಕ ವಾರಿಯರ್ಸ್ ಕುಂಪಲ
ನೆತ್ತ ಮಾಲಕರೈನಂಚಿನ ಪ್ರಕಾಶ್ ಮೇರು ನಾನು ಒಂತೆ ಬರ್ತಡೆ ಸೇರಲೇರು ನಮ್ಮೊಟ್ಟಿಗೂ ಅರ್ನ ಪರವಾದ ನಮ್ಮ ಪ್ರಸಾದ್ ಚೋಟು ಮೇರು ನಮ್ಮೊಟ್ಟಿಗೂ ಲೇರು ಅರ್ನ ತಂಡದ ಮ್ಯಾನೇಜರ್ ಆದುಪ್ಪನಾರು ಪ್ರಕಾಶರ್ನ ಬಗ್ಗೆ ಪನ್ನೋಡಾಂಡಲ ಇತ್ತೆ ನಡತೊಂದುಪ್ಪುನಂಚಿನ ಒವ್ವೆ ಲೇಸುಪ್ಪಡು ಐಕ್ ಮಲ್ಲ ಮಟ್ಟದ ಸಹಕಾರನ ಕೊರೊಂದುಪ್ಪನಾರು ಅವೇ ರೀತಿ CPL ಪಂಡ ಕೋಸ್ಟಲ್ ಪ್ರೀಮಿಯರ್ ಲೀಗ್ಡ್ಲ ಒಂಜಿ ಟೀಮ್ನು ಜಪಡಾದ ಐಟ್ ಯಶಸ್ವಿನ ಪಡೆಯಿನಾರು ಪ್ರಕಾಶ್ ಕುಂಪಲ ಮೇರ್ನ ಅಬ್ಬಕ್ಕ ವಾರಿಯರ್ಸ್ ಈ ತಂಡಗಳ ಎಂಕಲ್ ಶುಭ ಹಾರೈಸೋಂದಿಲ್ಲ ಅರೆಗ್ ನಮ್ಮ ಜಯಲಕ್ಷ್ಮಿ ಮೇರ್ ಪುರ್ಪನ್ ಕೊರ್ದು ಶುಭ ಹಾರೈಸೋಡು ಕೇನ್ವೆ ಜೋರ್ದ ತಾಟಿ ಬರೋಡು ಅವೇ ರೀತಿ ಕುಡುಂಜಿ ತಂಡ ಬ್ಲ್ಯಾಕ್ ಪ್ಯಾಂಥರ್ಸ್ ಕುಂಪಲ ನೆತ್ತ ಮಾಲಕರೈನಂಚಿನ ಗಣೇಶ್ ರಂಗ ಮೇರ್ ದಯಮಾಲ್ತದ ಮತ್ತಾರ್ ಮೇಗ್ ಬರಡು ಗಣೇಶ್ ರಂಗ ಮೇರ್ಲ ನಮ್ಮ ಒವ್ವೆ ಗೊಪ್ಪುಗಳ ಮಲ್ಲ ಮಟ್ಟದ ಸಹಕಾರನು ಕೊರೊಂದುಪ್ಪುನಾರು ಅವೇ ರೀತಿ ಈ ಒಂಜಿ KPL 2019 ಒಂಜಿ ತಂಡನು ದೆತನೋಡು ನಮ್ಮ ಜವನಿಯರು ಗೊಪ್ಪೊಡು ಪನ್ಪನ ದೃಷ್ಟಿಡು ಬಾರಿ ಉಮೇದುಡೆ ಈ ಒಂಜಿ ತಂಡನು ತಯಾರು ಮಾಡ್ತಿದ್ದೇರು ಅರೆಗ್ಲ ಶುಭ ಹಾರೈಸೋದಿಲ್ಲ ಮೇರೆಗೆ ನಮ್ಮ ಸತ್ಯನಾರಾಯಣ ಮೇರು ಪುರ್ಪನು ಕೊರ್ದು ಶುಭ ಹಾರೈಸೋಡು ಕೇಸರಿ ನಡಪೈನಂಚಿನ ಅವೇತು ಕ್ರಿಕೆಟ್ ಟೂರ್ನಮೆಂಟ್ ತನ್ನ ಗೊಬ್ಬುದ ಟೀಮನ್ನು ಗೊಬ್ಬಾದು ಐಟ್ ಗೆಂದು ದಿನಂಚಿನ ಒಂಜಿ ಓನರು ಲೇರು ಹನೀಫ್ ಮೇರು ದಯಮಾಲ್ತದ ಸ್ಟೇಜಿಗೆ ಬಲೆ ಮೇರ್ನ ಟೀಮ್ ದ ಪುದರ್ ಅಟ್ಯಾಕರ್ಸ್ ಕುಂಪಲ ಈ ಅಟ್ಯಾಕರ್ಸ್ ಕುಂಪಲ ಪುದರ್ ದೀಲಕನೆ ಒವ್ವೆ ರೀತಿ ಇಡ್ಲ ಎಡ್ಡ ಅಟ್ಯಾಕ್ ಮಲ್ಪುನಂಚಿನ ಚಮತೆನ ಉಪ್ಪುನಂಚಿನ ತಂಡ ಅವೇ ರೀತಿ ಬಾರಿ ಗಟ್ಟಿದ ಓನರ್ಲು ಲೇರು ಹನೀಫೇರಿಗೆ ಎಂಕಲು ಶುಭ ಹಾರೈಸೋಂದಲ್ಲ ದಯಮಾಲ್ತದ ಮೇರೆಗೆ ರಾಕೇಶ್ ಪುರ್ಪಾನ್ ಕೊರ್ದು ಶುಭ ಹಾರೈಸೋಡು ಕೇನನ್ವೆ ಸೋಲ್ಮೇಲು ಅವೇ ರೀತಿ ನನಂಜಿ ಬಾರಿ ಯಂಗ್ ಓನರ್ ನಮ್ಮ ಕುಂಪಲದ ಈ ಒಂಜಿ ಗೊಬ್ಬುಡು ಪಾಲ್ದೆತೊನ್ನಂಚಿನ ತಂಡ ಬಿರುವ ವಾರಿಯರ್ಸ್ ಕುಂಪಲ ನೆತ್ತ ಪ್ರಜ್ವಲ್ ಕುಂಪಲ ಮೂಲಲು ದಯಮಲ್ದಾರ್ ಮತ್ತಾರ್ ಮೇಗ ಬರಡು ಬಾರಿ ಜಕ್ಕದ ಜವನಿ ಈ ಒಂಜಿ ಗೊಬ್ಬುದ ಕಲೊಟು ಎನ್ನಲ ಒಂಜಿ ಟೀಮ್ ಬೋರ್ಡ್ ಪಂಪನ ಉದ್ದೇಶ ಈ ಒಂಜಿ ತಂಡನ ದೆತೊಂದೇರು ಅರೆಗ್ಲ ಶುಭನ್ ಹಾರೈಸೊಂದಿಲ್ಲ ಮೇರೆಗೆ ನಮ್ಮ ಜಯಲಕ್ಷ್ಮಿ ಮೇರು ಪುರ್ಪನು ಕೊರ್ದು ಎಡ್ಡೆಪ್ಪನು ಪನೋಡೊಂದಕ್ಕೆ ಏನಂದಿಲ್ಲ ಸೋಲ್ಮೇಲು ಇಡೆಗ ನಮ್ಮ ಈ ಒಂಜಿ KPL 2019 ಮಾಲಕೆರನು ಎಂಗ್ಲ ಮಾತೆರೆಗ್ಲ ಪರಿಚಯ ಮಲ್ತು ಕೊಡ್ತಾ ನನ್ನ ಈ ಒಂಜಿ ಗೊಬ್ಬು ಎಡ್ಡೆಡು ನಡಪೋಡು ಪನ್ಪುನ ದೃಷ್ಟಿಡು ನಮ್ಮ ನಂಬಿಂಚಿತ್ತಿ ಮಾತ ದೇವರೆ ನಾವಡು ದೈವ ನಾವಡು ದುಂಬತ್ತದಿ ಒಂದು ಮೂಲಿನಿ ಸಾನಾದಿಗದ ಮನೆ ಟುಪ್ಪುನಂಚಿನ ತುಡರ್ನು ಅರ್ಲಾದು ಈ ಲೇಸಿಗ್ ಎಡ್ಡೆಪ್ಪುನು ಭಯ ಕೊಡು ಪಂಡದು ನಮ್ಮ ಅಪ್ಪೆ ಸ್ಥಾನಡುಪ್ಪುನಂಚಿನ ಜಯಲಕ್ಷ್ಮಿ ಅವೇ ರೀತಿ ನಮ್ಮ ಗುರ್ಕಾರ್ನಂಚಿನ ರಾಕೇಶ್ ಬಕ್ಕ ಸತ್ಯನಾರಾಯಣ ಹೋಡೆ ಮುಕುಲ್ಡಾಯನ್ ವಿನಂತಿ ಒಂಜಿ ಸುರುತ ನೀನೇನು ನಮ್ಮ ಮಾತೃ ಸ್ಥಾನಡುಪ್ಪುನಂಚಿನ ಅಪ್ಪ ಜಯಲಕ್ಷ್ಮಿ ಮೇರು ಅರ್ಲ ಒಂದು ಲೇರು ನಮ್ಮ ಸಂಸ್ಥೆದ ಹಿರಿಯರೈನ ಅಂಚಿನ ಬಾಲನ್ನೇ ಅವೇ ರೀತಿ ವೆಂಕಟೇಶ್ ಕುಂಪಲ ದಯಮಲ್ತದ ನಮ್ಮ ಸಂಸ್ಥೆದ ಮಾಜಿ ಸೈನಿಕರು ಈ ದೇಶನ ಕಾತಿನಂಚಿನ ವೀರ ಯೋಧೆ ವೆಂಕಟೇಶ್ ಕುಂಪಲ ಮೇರ್ಲೋ ಲೇರು ಅವೇ ರೀತಿ ನಮ್ಮ ಅರ್ಲಾಯ್ನಂಚಿನ ಸುರುತ್ತ ತುಡರ್ಲ ನಮ್ಮ ವೀರ ಯೋಧರ್ನ ನೆನೆಪಡು ಅರ್ಲಾಯ್ನಂಚಿನ ಸಾನಾದಿಗದ ನೀನೆ ವೆಂಕಟೇಶ್ ಕುಂಪಲ ಮೇರು ಈ ತುಡರ್ನ ಅರ್ಲ ಒಂದು ಲೇರು ಹಿರಿಯರೈನಂಚಿನ ಬಾಲನ್ನೇ मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की ಬೇರಿನ ಬೊಟ್ಟದು ಎಂಕ್ಲೆಗೆ ಸಹಕಾರ ಕೋರಂಚಿನ ಮಿತ್ರ ಬೃಂದ ಅಂದ ಕೂಡಲೇ ಎಲ್ಲರಿಗೂ ಇವತ್ತಿನ ಈ ಒಂದು ಸಮುದಾಯ ಇಲ್ಲಿ ಯಾವುದು ಕೂತ್ಕೊಂಡಿದ್ದ ಆಟಗಾರರು
ಅವರೆಲ್ಲರೂ ಹೊಸಬ್ರು ಆಗಿರ್ಬೋದು. ಆದರೆ ಈ ಕೇಸರಿ ಮಿತ್ರ ಬೃಂದ ಅಂತ ಹೇಳಿದರೆ ಒಂದು 40 ವರ್ಷ ಆಯಿತು ಈ ಕೇಸರಿ ಮಿತ್ರ ಬೃಂದಕ್ಕೆ. ಕೇಸರಿ ಮಿತ್ರ ಬೃಂದ ಸ್ಥಾಪನೆಗೊಂಡಂಥದ್ದು ಅಂತ ಹೇಳಿದರೆ ಈ ಒಂದು ಗ್ರಾಮದ ಅಭಿವೃದ್ಧಿಗೋಸ್ಕರ ಈ ಒಂದು ಕೇಸರಿ ಮಿತ್ರ ಬೃಂದ ಈ ಗ್ರಾಮದ ಯುವಕರು ಸೇರಿಸಿ ಸ್ಥಾಪಿಸಿದಂಥದ್ದು. ಇವತ್ತು ನಮ್ಮ ಈ ಒಂದು ಕುಂಪಲ ಗ್ರಾಮ ಕಾಂಕ್ರೀಟೀಕರಣ ಆಗಿರ್ಬೋದು, ಆದರೆ ಕೇಸರಿ ಮಿತ್ರ ಬೃಂದದ ಸಾಮಾಜಿಕ ಚಟುವಟಿಕೆಗಳಾಗಿರ್ಬೋದು, ಧಾರ್ಮಿಕ ಚಟುವಟಿಕೆಗಳಾಗಿರ್ಬೋದು, ಅದೇ ರೀತಿ ಕ್ರೀಡಾ ಕಾರ್ಯಕ್ರಮಗಳಿಗೆ ನೀಡಿದಂಥ ಪ್ರೋತ್ಸಾಹ ಅದು ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಅನನ್ಯವಾದಂಥ ಪ್ರೋತ್ಸಾಹ ಆಗಿರ್ಬೋದು. ಆ ರೀತಿಯಲ್ಲಿ ನಾವು ಈ ಒಂದು ಗ್ರಾಮಗಳಿಗೆ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಹಲವು ರೀತಿಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ವೈದ್ಯಕೀಯ ಶಿಬಿರ ಆಗಿರ್ಬೋದು, ಇನ್ನಿತರ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮವನ್ನು ಈ ಒಂದು ಗ್ರಾಮದ ಜನರಿಗೋಸ್ಕರ ಕಳೆದ 40 ವರ್ಷಗಳಿಂದ ಈ ಒಂದು ಕೇಸರಿ ಮಿತ್ರ ಬೃಂದವು ನೀಡುತ್ತಾ ಬಂದಿರುತ್ತದೆ. ಇವತ್ತು ಮೂಲಭೂತ ಸೌಕರ್ಯದ ಸಮಸ್ಯೆ ಈ ಒಂದು ಗ್ರಾಮದಲ್ಲಿಲ್ಲ. ಎಲ್ಲವೂ ಕಾಂಕ್ರೀಟೀಕರಣ, ಲೈಟಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲವೂ ಆಗಿರ್ಬೋದು. ಆದರೆ ಕಳೆದ 40 ವರ್ಷಗಳ ಹಿಂದೆ ನಮ್ಮ ಹಿರಿಯರಿಗೆ ಕೇಳಿದರೆ ಗೊತ್ತಾಗುವುದು, ನಾವು ಕ್ರಿಕೆಟ್ ಆಡಲಿಕ್ಕೆ ಹೋಗ್ತಾ ಇಲ್ಲಾಗಿತ್ತು. ಆ ದಿವಸ ಎಲ್ಲರೂ ಶ್ರಮದಾನ, ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೆ ಶ್ರಮದಾನ ಮಾಡಿ ಈ ರಸ್ತೆಯ ಕೆಲಸಗಳು ಅಥವಾ ಇನ್ನಿತರ ಯಾವುದೇ ಕೆಲಸಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಉದ್ದೇಶ ಏನಂತ ಹೇಳಿದರೆ ನಮ್ಮ ಗ್ರಾಮದ ಅಭಿವೃದ್ಧಿ, ನಮ್ಮ ಗ್ರಾಮದ ಒಂದು ಸ್ವಚ್ಛತೆಯನ್ನು ಕಾಪಾಡುವಂಥದ್ದು ನಮ್ಮ ಮೂಲ ಉದ್ದೇಶ. ಅದರ ಜೊತೆಗೆ ನಾವು ಕಳೆದ 25 ವರ್ಷಗಳಿಂದ ಈ ಒಂದು ಕ್ರೀಡೋತ್ಸವ, ಅದು ಹಲವು ರೀತಿಯ ಕ್ರೀಡೆಗಳಾಗಿರ್ಬೋದು, ಅದರಲ್ಲಿಯೂ ಕ್ರಿಕೆಟ್ ಬಗ್ಗೆ ಭಾರಿ ಆಸಕ್ತಿ ಇಟ್ಕೊಂಡು 25 ವರ್ಷಗಳಿಂದ ಇಲ್ಲಿ ಒಂದು ಕ್ರಿಕೆಟ್ ಅನ್ನು ಆಟ ಆಡಿಸ್ತಾ ಬರ್ತಾ ಇದ್ದೇವೆ ನಾವು. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲಿ ನಮ್ಮ ಒಟ್ಟಿಗೆದ್ದು ಒಂದು ಒಳ್ಳೆಯ ಬಾಂಧವ್ಯ ಮೂಡಬೇಕು ಎಂಬ ದೃಷ್ಟಿಯಿಂದ ಕಳೆದ 25 ವರ್ಷದಿಂದ ಇದೇ ಡಿಸೆಂಬರ್ನಲ್ಲಿ ಕ್ರಿಕೆಟ್ ಅನ್ನು ಆಡಿಸ್ತಾ ಬರ್ತಾ ಇದ್ದೆವು. ಆದರೆ ಈ ಬಾರಿ ನಮ್ಮ ಯುವಕರ ಪ್ರೋತ್ಸಾಹ ಅವರಿಗೂ ಕೂಡ ಒಂದು ಮನಸ್ಸಲ್ಲಿತ್ತು. ಎಲ್ಲ ಕಡೆ ಕೂಡ ಈ ಪ್ರೀಮಿಯರ್ ಲೀಗ್ ಅನ್ನುವಂಥದ್ದು ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ಅದು ಸುರತ್ಕಲ್ನಿಂದ ತಲಪಾಡಿವರೆಗೆ ಕೂಡ ನಾನು ನೋಡಿದ್ದೇನೆ. ಎಲ್ಲ ಕಡೆ ಕೂಡ ಪ್ರೀಮಿಯರ್ ಲೀಗ್. ಅದೇ ರೀತಿ ನಮ್ಮವರು ಕೂಡ, ನಮ್ಮ ಯುವಕರಲ್ಲಿ ಕೂಡ ತುಂಬ ಸಾರಿ ನಮ್ಮ ಹತ್ರ ಹೇಳಿದರು. ಯಾಕೆ ಹೇಳಿದರು ಅಂತ ಹೇಳಿದರೆ, ನಾವು ಕೂಡ ಒಂದು 15 ವರ್ಷ ಇಲ್ಲಿ ಕ್ರಿಕೆಟ್ ಆಡಿದ್ದೇವೆ. ಈ ಕ್ರಿಕೆಟ್ ಒಂದು ಪರಿಚಯ ನಮಗಿದೆ, ಮತ್ತು ಕ್ರಿಕೆಟ್ನಿಂದ ನಾವು ಪ್ರೀತಿ ಗಳಿಸಿದ್ದೇವೆ ನಮ್ಮ ಊರಲ್ಲಿ. ಅದು ಧರ್ಮರಹಿತವಾದಂಥ ಒಂದು ಪ್ರೀತಿ ಅಂತ ಹೇಳೋದು. ಇವತ್ತಿಗೂ ಕೂಡ ನಾವಾಗಿರ್ಬೋದು, ರಾಜನಾಗಿರ್ಬೋದು, ಜಯಂತ ಆಗಿರೋ ಯಾರಾಗಿರೋ 15 ವರ್ಷ ಕ್ರಿಕೆಟ್ ಆಡಿದ್ದೇವೆ. ಇವತ್ತಿಗೂ ಕೂಡ ನಮ್ಮನ್ನು ಪ್ರೀತಿಯಿಂದ ಕರೆದು ಮಾತಾಡಿಸ್ತಾರೆ. ಯಾಕೆಂದರೆ ನಾವು ಅಂಥ ಸ್ನೇಹ ಬೆಳೆಸಿದ್ದೇವೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಯಾವಾಗಲೂ, ಕ್ರಿಕೆಟ್ನಷ್ಟು ಸೌಹಾರ್ದತೆ ಎಲ್ಲಿಯೂ ಮೂಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಕ್ರಿಕೆಟ್ನಿಂದ ನಾವು ಒಂದು ಒಳ್ಳೆತನವನ್ನು ಗಳಿಸಬೇಕು. ಆ ದೃಷ್ಟಿಯಿಂದ ಇವತ್ತೊಂದು ಕುಂಪಲ ಪ್ರೀಮಿಯರ್ ಲೀಗ್ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇನೆ. ಈ ಕಾರ್ಯಕ್ರಮ ಆಯೋಜಿಸುವುದು ಅಂತ ಹೇಳಿದರೆ ತುಂಬ ಕಷ್ಟದ ಕೆಲಸ. ಯಾಕೆಂತೇಳಿದರೆ ಕ್ರಿಕೆಟ್ ಅಂದ ಕೂಡಲೇ ನೋಡಿ ತುಂಬ ಖರ್ಚು ವೆಚ್ಚಗಳಿದೆ. ಅದಕ್ಕೊಂದು ವ್ಯವಸ್ಥೆ ಆಗಬೇಕು, ಓನರ್ಶಿಪ್ ಸಿಗಬೇಕು. ಇದೆಲ್ಲ ಆದರೆ ಮಾತ್ರ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ. ಕೇವಲ ಕೇಸರಿ ಮಿತ್ರ ಬಂದ ಇವತ್ತು ನಾವು ಒಂದು ಮನಸ್ಸಿನಲ್ಲಿ ಎನಿಸಿದ್ದೇವೆ ಪ್ರೀಮಿಯರ್ ಲೀಗ್ ಮಾಡಬೇಕು ಅಂತ ಹೇಳಿದ ಕೂಡಲೇ ಇದು ಪ್ರೀಮಿಯರ್ ಲೀಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕುಂಪಲ ಪ್ರೀಮಿಯರ್ ಲೀಗ್ ಅಂತ ಹೇಳಿದ ಕೂಡಲೇ ಇಡೀ ಕುಂಪಲ ಗ್ರಾಮದ ಪ್ರತಿಯೊಬ್ಬ ಯುವಕನು ಇದರಲ್ಲಿ ಭಾಗವಹಿಸಬೇಕು. ಆ ರೀತಿಯಲ್ಲಿ ವ್ಯವಸ್ಥೆ ರೂಪುಗೊಳ್ಳಬೇಕು. ಅದು ರೂಪುಗೊಳ್ಳಬೇಕಾದ್ರೆ ನಮಗೆ ಕುಂಪಲ ಕೇಸರಿ ಮಿತ್ರದಿಂದ ಬಿಟ್ಟು ಹೊರಗಿನವರು ನಮ್ಮೊಟ್ಟಿಗೆ ಜೊತೆ ಸೇರಬೇಕು, ಕೈ ಜೋಡಿಸಬೇಕು. ಅದು ಯಾವ ರೀತಿ ಅಂದರೆ, ಈಗ ಓನರ್ಶಿಪ್ನಲ್ಲಿ ಇವತ್ತು 6 ಜನರು ನಾವು ನಿಜವಾಗಿ ಅವರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದೆವು, ಓನರ್ಶಿಪ್ ತಗೊಳ್ಬೇಕು ಅಂತೇಳಿ. ಅವರು ತುಂಬ ಪ್ರೀತಿಯಿಂದ ತಗೊಂಡಿದ್ದಾರೆ. ಯಾಕೆಂದರೆ ಅವರೆಲ್ಲ ಕ್ರಿಕೆಟನ್ನು ಬೆಳೆಸಿದವರು. ವಿಕ್ರಮ್ ಆಗಿರ್ಬೋದು, ಅನೀಫ್ ಆಗಿರ್ಬೋದು, ಸಾಜಿದ್ ಆಗಿರ್ಬೋದು, ಇವರೆಲ್ಲರೂ ಕ್ರಿಕೆಟನ್ನು ಬೆಳೆಸಿದವರು. ನನಗೆ ಇವತ್ತು ಕೂಡ ನನಗೆ ನೆನಪಾಗ್ತಿದೆ. ನಾವು ಉಪ್ಪಳ ಆಚೆಗಡೆ ಆಡ್ಲಿಕ್ಕೆ ಹೋಗುವಾಗ ಪ್ರತಿ ಬಾರಿ ಸಾಜಿದ್ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದೆವು ಕ್ರಿಕೆಟ್ ಆಡಲಿಕ್ಕೆ. ಅಂಥ ಸೌಹಾರ್ದತೆಯಿಂದ, ಆ ಒಂದು ಪ್ರೀತಿಯಿಂದ ಇವತ್ತು 6 ಜನರು ಕೂಡ ಒಂದು ಓನರ್ಶಿಪ್ ಅಂತ ತಗೊಳ್ಳಿಕ್ಕೆ ಎಲ್ಲರೂ ಒಪ್ಪಿದ್ದಾರೆ. ತುಂಬ ಸಂತೋಷದ ವಿಷಯ. ನಾನು ಕೇಸರಿ ಮಿತ್ರ ಬೃಂದದಿಂದ ಅವರಿಗೊಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಈ ಒಂದು KPLನ ಮೊದಲ ಹೆಜ್ಜೆ ಓನರ್ಶಿಪ್ ಅಂದ ಕೂಡಲೇ ನೀವೇನೋ ಎನಿಸಿರುವುದು IPL BPL ಅದೆಲ್ಲ ಆಗ್ತಿದಲ್ಲ, ಏನೇನು ಆ ರೀತಿಯಲ್ಲ. ಆ್ಯಕ್ಚುಲಿ ಅವರಿಗೆ ಏನು ಇದರಲ್ಲಿ ಲಾಭಾಂಶಗಳೇನಿಲ್ಲ. ಅವರು ಖಾಲಿ ಕ್ರೀಡೆಯ ಒಂದು ಕ್ರಿಕೆಟ್ನ ಪ್ರೀತಿಯಿಂದ ತಗೊಂಡಿದ್ದಾರಲ್ಲದೆ ಮತ್ತು ಯಾವುದೇ ರೀತಿಯ ಇದರಲ್ಲಿ ಈ ಲಾಭಾಂಶದಾಗಿರುವುದು ಇನ್ನಿತರ ಯಾವುದೇ ವಿಚಾರಗಳಿಲ್ಲ. ಹಾಗಾಗಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಿದ್ದು. ಅದರ ಜೊತೆಗೆ ಈ KPLನಿಂದ ನಮ್ಮ ವರ್ತನೆಗಳು ಮತ್ತು ನಾವು ಇಲ್ಲಿ ನೆಲೆಸಿರುವಂಥ ನಮ್ಮ ಒಂದು ವಾಸಸ್ಥಳದಲ್ಲಿ ಯಾವ ರೀತಿಯಲ್ಲಿ ನಾವು ಇರಬೇಕು ಅದೊಂದು ಬದಲಾವಣೆ ಆಗಬೇಕು ಅಂತೇಳಿ ಇನ್ನು ಕೇಸರಿ ಮಿತ್ರ ಒಂದು ಮೊದಲ ಹೆಜ್ಜೆ ಇದು. ಯಾವ ರೀತಿ ಅಂತ ಹೇಳಿದ್ರೆ, ಇನ್ನು ಮುಂದೆ ಈ ಒಂದು KPL ಆದ ನಂತರ ಬದಲಾವಣೆಗಳಾಗಬೇಕು. ಇವತ್ತು 6 ತಂಡದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಯ ಜನರುಗಳು ಆಟ ಆಡಲಿಕ್ಕೆ ಬರ್ತಾರೆ. ಅಲ್ಲಿ ಒಂದು ಒಗ್ಗಟ್ಟು ಸೇರ್ತದೆ. ಇದರಲ್ಲಿ ನಮ್ಮ ಸೌಹಾರ್ದತೆ ಬೆಳಿಬೇಕು ಅಂತೇಳಿ ಸಹೋದರತ್ವ ಬೇಕು ನಮ್ಮಲ್ಲಿ. ನಾವೆಲ್ಲರೂ ಸಹೋದರರಾಗಿ ಬೆಳಿಬೇಕು ಒಂದು ಚಿಂತನೆಯೊಂದಿಗೆ ಈ ಒಂದು KPL ಅನ್ನು ನಾವು ಆಟ ಆಡಬೇಕು ಎಲ್ಲರೂ
ಎಲ್ಲರೂ ಸೇರಿ ಮತ್ತೊಂದು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನೋಡಿ ನಮ್ಮಲ್ಲಿ ಪ್ರತಿಯೊಂದು ತಂದೆ ತಾಯಿಗೂ ಆಸೆ ಇರ್ತದೆ, ನನ್ನ ಮಕ್ಕಳು ಒಳ್ಳೆಯವನಾಗಬೇಕು, ನನ್ನ ಮಗ ಒಳ್ಳೆ ಕೆಲಸಕ್ಕೆ ಹೋಗಬೇಕು, ನನ್ನ ಮಗ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಕಾಣಬೇಕು ಅಂತೇಳಿ. ಆ ದೃಷ್ಟಿಯಿಂದ ಯಾವಾಗ ನಾವು ನೋಡಿ ಒಂದು 15-20 ವರ್ಷ ನಾವು ಗ್ರೌಂಡಲ್ಲಿದ್ದೆವು, ನಮಗೆ ಯಾವ ರೀತಿಯ ಒಂದು ಕೆಟ್ಟ ಭಾವನೆ ನಮ್ಮಲ್ಲಿ ಬರಲಿಲ್ಲ, ಕೆಟ್ಟ ಅಭಿಪ್ರಾಯಗಳು ನಮ್ಮಲ್ಲಿ ಮೂಡಲಿಲ್ಲ. ಯಾಕೆಂತ ಹೇಳಿದರೆ ನಾವು ಕೇವಲ ಕ್ರಿಕೆಟ್, ನಾವೊಂದು ಆ ಒಂದು ಯುನಿಟಿ, ಒಂದು ಯುವಕರ ಒಗ್ಗಟ್ಟು ನಮ್ಮಲ್ಲಿ ಇತ್ತು. ಇವತ್ತೇನಾಗಿದೆ ಅಂತ ಹೇಳಿದರೆ ಸಿಂಗಲ್ ಆಗಿರುವಂಥದ್ದು, ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡ, ವಾಟ್ಸಪ್ ನೋಡಿದ, ಸೋಷಿಯಲ್ ಮೀಡಿಯಾ ನೋಡಿದ, ಅವನಿಗೆ ಬೇಕಾದ ಏನೋ ಒಂದು ನೋಡಿದ, ಅದರಿಂದ ವೈಯಕ್ತಿಕವಾಗಿ ಅವನಿಗೆ ಸಮಸ್ಯೆ. ಯಾಕೆಂದರೆ ಅವನ ಜೀವನದಲ್ಲಿ ಯಾವುದಾದ್ರೂ ಕಷ್ಟಗಳು ಬಂದಾಗ ಅದನ್ನು ಹಂಚಿಕೊಳ್ಳಲಿಕ್ಕೆ ಜನ ಇರುವುದಿಲ್ಲ ಅವನ ಹತ್ರ, ಅವನು ಕೇವಲ ಅದರಲ್ಲಿ ಮಾತ್ರ ಸೀಮಿತವಾಗಿರ್ತಾನೆ. ಇಂಥ ಒಂದು ಕ್ರೀಡಾಕೂಟಗಳು ನಡೆದಾಗ ನಾವೆಲ್ಲರೂ ಒಟ್ಟು ಸೇರಿ ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಂಡು ಜೀವನದಲ್ಲಿ ಒಂದು ಸಮರ್ಥವಾದ ದಾರಿಯನ್ನು ಹುಡುಕಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವೆಲ್ಲರೂ ಈ KPL ಅನ್ನು ನಾವೊಂದು ಸಹೋದರತ್ವದಿಂದ ಪ್ರಾರಂಭಿಸುವ. ಈ KPL ಇನ್ನು ಮುಂದೆ ಒಂದು ಪ್ರಬಲವಾಗಿ ಬೆಳಿಬೇಕು, ನಾವು ಕೂಡ ಇಲ್ಲಿ ಒಂದು ಒಳ್ಳೆಯ ತಂಡ ರೂಪುಗೊಳ್ಳಬೇಕು ಅಂತ ಹೇಳುತ್ತಾ, ನಿಮ್ಮೆಲ್ಲರನ್ನ ಒಂದು KPL ಅಧ್ಯಕ್ಷನ ನೆಲೆಯಲ್ಲಿ, ಅದೇ ರೀತಿ KCR ಮಿತ್ರಬೃಂದದ ನೆಲೆಯಲ್ಲಿ ನಿಮ್ಮೆಲ್ಲರಲ್ಲಿ ರಿಕ್ವೆಸ್ಟ್, ನಾವು ಇದನ್ನು ಒಂದು ಅದ್ಧೂರಿಯಾಗಿ ಮಾಡಲಿಕ್ಕೆ ಆಯೋಜನೆ ಹಾಕಿದ್ದೇವೆ. ನಿಮ್ಮೆಲ್ಲರ ಸರ್ವ ಸಹಕಾರವನ್ನು ಈ ಒಂದು ಸಮಯದಲ್ಲಿ ಕೇಳುತ್ತಾ ನನ್ನೊಂದೆರಡು ಮಾತು ಸಹಕಾರನ ಕೊರ್ನಂಚಿನ ನಮ್ಮ ಎಂಜಿ KPL ಸಂಘಟನಾ ಸಮಿತಿದ ಗುರ್ಕಾರ್ಯರು, ನಮ್ಮ ಕೇಸರಿ ಕೂಟದ ಬಗೆಟ್ ಪಾತೇರಿಯರು, ಅವೇ ರೀತಿ ನನ್ನ ನಡಪೆರೊಪ್ಪನಂಚಿನ KPL ಗೊಬ್ಬುದ ಬಗೆಟ್ಲ ಬಾರಿ ಪೊರ್ಲುಡು ನಂಗೆ ತೆರಿಪಾದ ಕೊರಿಯರು ಅರೆಗ್ ಸೊಲ್ಮೆನ್ ಸಂದಾಯಿತ ಮಲ್ತೊಂದಲ್ಲ. ನನ್ನ ದುಂಬುಗು ಈ ಲೇಸ್ ನಡಪೈನಂಚಿನ ಮುಖ್ಯ ಉದ್ದೇಶ KPL 2014 ಈ ಗೊಬ್ಬುದ ಲೋಗೋ ಬಿಡುಗಡೆ ನಡಪೆರುಂಡು. ಆ ಬಿಡುಗಡೆ ನಡಪು ನಡೆದು ದುಂಬು ಯಾನು ನಮ್ಮ KPL ಸಂಘಟನಾ ಸಮಿತಿದ ಗುರ್ಕಾರ್ರಾಯನಂಚಿನ ಸತ್ಯನಾರಾಯಣ ಹುಡೆ ಮೇರ್ನ ಅನುಮತಿದ ಮೇರೆಗೆ ಈ ಒಂಜಿ KPL 2014 ಗೊಬ್ಬು ನಡಪೆರೊಪ್ಪುನಂಚಿನ ದಿನನ್ ಎಂಕಲ್ ಮೂಲು ಅನೌನ್ಸ್ ಮಾಡ್ತೊಂದಲ್ಲ. ಈ KPL 2014 ಇಂದುವೆ ಬರ್ಪಿನ ಡಿಸೆಂಬರ್ 22 ಬೊಕ್ಕ 29 ನಡಪೆರುಂಡು. ಅವೇ ರೀತಿ ಐಟ್ ಕೊಂಚ ಬದಲಾವಣೆ ಉಪ್ಪು, ಬ್ಯಾಕ್ ಟು ಬ್ಯಾಕ್ ಡೇಸ್ ತಿಕ್ಕಣ ಎಂಕಲ್ ಐಕ್ ಬೋರ್ಡೈನ ಬದಲಾವಣೆಯನ್ನು ಮನ್ಪ. ಆ ಬದಲಾವಣೆ ಇಜ್ಜಿನಾಂಡ ಒಂದು ಡೇಟ್ ಫೈನಲ್ ಅದು ಫಿಕ್ಸ್ ಆಪುಂಡು, ಡಿಸೆಂಬರ್ 22 ಬೊಕ್ಕ 21. ಅವೇ ರೀತಿ ಎಲ್ಲಂಜಿ ನವೆಂಬರ್ 17 ತಾನಿ ನಮ್ಮ ಪ್ಲೇಯರ್ಸ್ ನಕ್ಲ ಆಕ್ಷನ್ ಬೊಕ್ಕ ಐತೊಟ್ಟಿಗೆ ಆಕ್ಷನ್ ಬಂಡ ಪಾಯಿಂಟ್ ಬಿಡ್ಡಿಂಗ್ ದ ಮುಖೇನ ಆಕ್ಷನ್ ನಡಪೆರುಂಡು. ಆ ಆಕ್ಷನ್ ನಡಪನೆ ತಲ ಕೆಲವು ರೂಲ್ಸ್ ಅನ್ಪನ್ಪೆ. ಒಂಜಿ ಟೀಮ್ಗೆ ಎಂಕಲ್ ಟೋಟಲ್ ಆದ 200 ಪಾಯಿಂಟ್ ಅನ್ನು ಫಿಕ್ಸ್ ಮಾಡ್ದ. ಆ 200 ಪಾಯಿಂಟ್ ದ ಉಲೈ ಮಿನಿಮಮ್ 12 ಪ್ಲೇಯರ್ಸ್ ನಕ್ಲೇನು ಈ ಓನರ್ ನಕಲು ಪಾಯಿಂಟ್ ಬಿಡ್ಡಿಂಗ್ ಪರ್ಚೇಸ್ ಮಲ್ಪೋಡು. ಮ್ಯಾಕ್ಸಿಮಮ್ ಅಕ್ಲೇಗ್ ಬೋಡ್ನ 15 ಪ್ಲೇಯರ್ಸ್ ಅನ್ನು ಪರ್ಚೇಸ್ ಮನ್ಪೊಲಿ ಅಂಡ ಕೊರ್ಪುನಂಚಿನ ಅಂಕ 200. ಒಂಜಿ ಟೀಮ್ಗೆ ಫೈನಲ್ ಆದ ಎಂಕಲ್ 200 ಅಂಕ ಮಾತ್ರ ಕೊರೊಂದಲ್ಲ. ಅವೇ ರೀತಿ ಎಂಕಲ್ ಮೂಜಿ ಕೆಟಗರಿ ಮಲ್ದ, A ಕೆಟಗರಿ, B ಕೆಟಗರಿ, C ಕೆಟಗರಿ ದಯಮಲ್ತದ ಯಾನ್ ನಮ್ಮ ಒಂಜಿ ಗೊಬ್ಬುದ ಜವನೆರಡ ರಿಕ್ವೆಸ್ಟ್ ಮಲ್ತೊಂದಲ್ಲ. ಏರ್ಲ C ಕೆಟಗರಿ ಎಂದು ಬೇಜಾರು ಮನ್ಪೊಚ್ಚಿ ದಯಪಂಡ ಎಂಕ್ಲೆಗ್ ಗೊತ್ತಿತ್ತಿನ ಮಟ್ಟಿಗೆ ಎಂಕಲ್ ನಿಕ್ಲೇನ ಡಿವೈಡ್ ಮಲ್ತದೀನಿ. ಒಂದು ನಿಕಲ್ನ ಅರ್ಹತೆದ ಮಿತ್ತತ್ತು ನಿಕಲ್ನ ಅರ್ಹತೆದಾದಂದು ಎಲ್ಲಂಜಿ ಬಿಡ್ಡಿಂಗ್ ನಡಪುನಾಗ ಆ ಪರ್ಟಿಕ್ಯುಲರ್ ಟೀಮ್ ದ ಓನರ್ ಐಕ್ ಬೋರ್ಡ್ ಐನ ಅಕ್ಲ ನಿಕಲ್ನ ಟ್ಯಾಲೆಂಟ್ ಗೊತ್ತಿತ್ತನ ಆತ್ ಬಿಡ್ಡಿಂಗ್ ಮಲ್ತದ ನಿಕ್ಲೇನ್ ಪರ್ಚೇಸ್ ಮಲ್ಪೇರ್ ಅಂಚ ದಯಮಲ್ತದ ಎಂಕ್ಲೇನ್ C ಕೆಟಗರಿಗೆ ಪಾಡ್ತಿರಂದು ಏರ್ಲ ಬೇಜಾರು ಮಲ್ತೊಂದಿಚ್ಚಿ. ಈ A ಕೆಟಗರಿದ ಪ್ಲೇಯರ್ಸ್ ನಕ್ಲೆಗ್ ಎಂಕಲ್ ಆಜಿ ಅಂಕನ ಫಿಕ್ಸ್ ಮಲ್ದ ಪಂಡ 6 ಪಾಯಿಂಟ್ಸ್ ಅಕ್ಲೆಗ್ ಬೇಸ್ ಪಾಯಿಂಟ್ ಆಜೇರ್ದು ಸ್ಟಾರ್ಟ್ ಆಪು. B ಕೆಟಗರಿದ ಪ್ಲೇಯರ್ಸ್ಗೆ ಬೇಸ್ ಪಾಯಿಂಟ್ ಸ್ಟಾರ್ಟ್ ಆಪುನಿ 4 ಪಾಯಿಂಟ್ಸ್ ಇರ್ದು ಬೇಸ್ ಪಾಯಿಂಟ್ ಸ್ಟಾರ್ಟ್ ಆಪುಂಡು. ಅವೇ ರೀತಿ C ಕೆಟಗರಿದ ಪ್ಲೇಯರ್ಸ್ಗೆ ರೆಡ್ ಪಾಯಿಂಟ್ ಹಿಡ್ದು ಅಕ್ಲನ ಬೇಸ್ ಪಾಯಿಂಟ್ ಸ್ಟಾರ್ಟ್ ಆಪುಂಡು. ಆರ್ ನಮ್ಮ ಗುರ್ಕಾರ್ರಾಯನಂಚಿನ ಸತ್ಯನಾರಾಯಣ ಹುಡೆ ಮೇರೆಡ್ದು ಒಂಜಿ ಪುರ್ಪನ್ನು ದೇತ ನೋಡು ಒಂಜಿ ಜೋರ್ದ ಕೈತಾಡಿ ಬರಡು ಬರೀ ಪೂರ್ಲದ ಒಂದು ಮಾತೇನಲ್ಲ ಒಂಜಿ ಜೋರ್ದ ತಾಟಿ ಬರಡು ದಯಮಲ್ತದು ಜೋರ್ದ ತಾಟಿ ದೊಟ್ಟಿಗೂ ನಿಕಲ್ನ KPL 2014 ಲೋಗೋ ಮೂಲ ಬಿಡುಗಡೆ ಆಗ್ತದೆ. ಸೊಲ್ಮೇಲೆ 2014 ಬಾರಿ ಪೊರ್ಲುದ ನೆತ್ತ ಒರಿಜಿನಲ್ ಕಾಪಿನ್ ಕೊರ್ಪ. ಈ ಒರಿಜಿನಲ್ ಕಾಪಿ ನಿಕಲ್ನ ಟೀಮ್ ದ ಜರ್ಸಿಡ್ ಕಂಪಲ್ಸರಿ ಅದು
ನಿರ್ಮಾತೃ ಅವೇ ರೀತಿ ನನ್ನ ಬಿಡುಗಡೆ ಆರೋಪನಂಚಿನ ಈ KPL 2019 ಕೈತಾಟಿ ಬಟ್ಟಡು ಶಿವಪ್ರಕಾಶ್ ಕುಂಪಲ SDM ಶ್ರೀ ದುರ್ಗಾ ಮೋಟಾರ್ಸ್ ಮೊಕಲ್ನ ಮುತಾಲಿಕೆ ಬಿಡುಗಡೆ ಮಲ್ತಾ ಅವೇ ರೀತಿ ಎಕಡೆ ನಮ್ಮ ಆಜಿ ಓನರ್ಸ್ ನಕಲ್ನ ಪರಿಚಯ ಎಲ್ಲ ಮಂತ್ ಕೊಡ್ತಾ ನನ್ನ ಈ ಒಂಜಿ ಓನರ್ಸ್ ನಕ್ಲೆಗ್ ಎಲ್ಲಂಜಿ ಬಿಡ್ಡಿಂಗ್ ಸಹಕಾರ ಆವಡ್ ಪನ್ಪನ ದೃಷ್ಟಿಡ್ ಎಂಕಲ್ನ A ಬೊಕ್ಕ B ಅವೇ ರೀತಿ C ಕೆಟಗರಿ ಒಪ್ಪುನಂಚಿನ ಪ್ಲೇಯರ್ಸ್ನ ಇಂಟ್ರಡಕ್ಷನ್ ಮಾಲ್ತು ಕೊರ್ಪುನಂಚಿನ ಕೆಲಸನ ಮೂಲ ಮಲ್ತೊಂದಲ್ಲ ಆಲ್ರೆಡಿ ಆಜಿ ಐಕಾನ್ ಪ್ಲೇಯರ್ ನಕ್ಲು ಲೇರ್ ಅಕ್ಲೆಗ್ ಎಲ್ಲಂಜಿ ಬಿಡ್ಡಿಂಗ್ ನಡಪುಜಿ ಅಂಡ ಅಕಲ್ನ ಟೋಟಲ್ 16 ಪಾಯಿಂಟ್ ಲೆಸ್ ಹಾಕೊಂಡು ಬೇಸ್ ಪಾಯಿಂಟ್ 6 ಲ ಪ್ಲಸ್ ಐಕ್ ಆಜಿ ಪಾಯಿಂಟ್ ಆಡ್ ಆದು 12 ಪಾಯಿಂಟ್ ಈ ಒಂಜಿ A ಕೆಟಗರಿ ಉಪ್ಪುನ ಆಜಿ ನಿಕಲ್ನ ಐಕಾನ್ ಪ್ಲೇಯರ್ಸ್ ಹಿಡ್ದು ಲೆಸ್ ಹಾಪು ಈತ ಲೆತ್ತಿಲಕ್ಕನೆ ಸುರುಕ್ಯಾನ ಆಜಿ ಐಕಾನ್ ಪ್ಲೇಯರ್ ನಕ್ಲೆ ಲೆಪ್ಪ ಅಕಲ್ ಬತ್ತದ ನಮ್ಮ ಓನರ್ ನಕ್ಲೆಡ ಒಂಜೊಂಜಿ ಪುರ್ಪನ್ ದೇತ ನೋಡೋದಕ್ಕೇನಂದಲ್ಲ ಸುರುಕು ಜಗದೀಶ್ ಮೇರ್ ಬತ್ತದ ಈ ಒಂಜಿ ಪುರ್ಪನ್ ದೇತ ನೋಡೋದಕ್ಕೇನು ಎಂಕಲ್ ಪನಂದಲ್ಲ ವಿಕೆಟ್ ಕೀಪರ್ ಬೊಕ್ಕ ಆಲ್ರೌಂಡರ್ ಅವೇ ರೀತಿ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಮೇರ್ನ ಬೇಸ್ ಜಗದೀಶ್ ಮೇರ್ ನಮ್ಮ ಬಿರುವ ವಾರಿಯರ್ಸ್ ಕುಂಪಲ ಪ್ರಜ್ವಲ್ ಮೇರ್ನ ಟೀಮ್ ದ ಐಕಾನ್ ಪ್ಲೇಯರ್ ಮೇರ್ನ 16 ಬೇಸ್ ಪಾಯಿಂಟ್ ನಿಕ್ಲಿರ್ದ ಲೆಸ್ ಹಾಕೊಂಡು ಎಸ್ ನೆಕ್ಸ್ಟ್ ಮೊಹಮ್ಮದ್ ಫಾಜಿಲ್ ದಯಮಲ್ತದ ಸ್ಟೇಜಿಗೆ ಬರಡು ಮೊಹಮ್ಮದ್ ಫಾಜಿಲ್ ಎಂಗ್ಲೆಗ್ ಮಾತೆರೆಗಳ ಗೊತ್ತಿತ್ತಲಕನೆ ಮೂಲು ನಡಪುನಂಚಿನ ಗೊಪ್ಪುಡು ಬಾರಿ ಮಲ್ಲ ಮಟ್ಟದ ಪ್ರದರ್ಶನ ಕೊರ್ಪುನಾರು ಮೇರ್ನ ಸ್ಪೆಷಾಲಿಟಿ ದಾದ ಪಂಡ ಮಲ್ಲ ಮಟ್ಟದ ಬ್ಯಾಟ್ಸ್ಮನ್ ಅವೇ ರೀತಿ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಅವೇ ರೀತಿ ರೈಟ್ ಆರ್ಮ್ ಸ್ಪಿನ್ ಲೆಗ್ ಸ್ಪಿನ್ ಬೌಲಿಂಗ್ ಲ ಮನ್ಪುನಂಚಿನಾರು ಮೇರು ನಮ್ಮ ಸಾಜಿದ್ರ ಯುನೈಟೆಡ್ ಕುಂಪಲ ನೆತ್ತ ಐಕಾನ್ ಪ್ಲೇಯರ್ ಆದುಲೇರು ಅರೆಗೆ ಜೋರ್ದ ತಾಟಿ ಬಟ್ವ ಅರೆಗೆ ನಮ್ಮ ವಿಕ್ರಮ್ ಅವ್ರದ್ದು ಒಂಜಿ ಪುರ್ಪನ ಅರ್ಧತ್ತು ನೋಡು ಜೋರ್ದ ತಾಟಿ ಬರಡು ಫಾಜಿಲ್ ಅವೇ ರೀತಿ ಪ್ಲೇಯರ್ಸ್ ನಕ್ಲೆಗ್ ಮೂಲ ರಿಜಿಸ್ಟ್ರೇಷನ್ ಬುಕ್ಕುಡು ಸಿಗ್ನೇಚರ್ ಮಲ್ಪರಂಡು ಇನಿ ಸಿಗ್ನೇಚರ್ ಆತಿ ನಕ್ಲೆಗ್ ಎಂಕಲ್ ಫಸ್ಟ್ ಪ್ರಿಫರೆನ್ಸ್ ಕೊರ್ಪ